ರಾಜ್ಯ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಈಗಾಗಲೇ ಪ್ರಕಟಗೊಂಡಿದೆ. ಎಲ್ಲರೂ ಕೂಡ ನೋಡಿದ ಹಾಗೆ ಯಾರೂ ಕೂಡ ನಿರೀಕ್ಷೆ ಮಾಡದಂತಹ ಫಲಿತಾಂಶಗಳು ರಾಜ್ಯದಲ್ಲಿ ಬಂದಿದೆ ಅನ್ನುವಂಥ ವಿಚಾರಗಳು. ಪುತ್ತೂರಿನ ವಿಚಾರಕ್ಕೆ ಬಂದರೆ ಪುತ್ತೂರಿನ ಒಂದು ಫಲಿತಾಂಶ ಅಥವಾ ಪುತ್ತೂರಿನ ಒಂದು ಕದನ ಕಣ ಏನಿದೆ ಅದು ಚುನಾವಣೆ ಘೋಷಣೆ ಆದಂದಿನಿಂದಲೇ ಒಂದು ಕುತೂಹಲದ ಕೇಂದ್ರ ಬಿಂದುವಾಗಿತ್ತು. ಇಡೀ ರಾಜ್ಯದ ಜನರು ಪುತ್ತೂರಿನತ್ತ ನೋಡ್ತಾ ಇದ್ರು. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಹಿಂದೂ ಪರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿದ್ದಂತಹ ಅರುಣ್ ಕುಮಾರ್ ಪುತ್ತಿಲ ಅವರು ಸ್ಪರ್ಧೆಯನ್ನು ಮಾಡಿದ್ದು ಬಿಜೆಪಿಯಲ್ಲಿ ಟಿಕೆಟ್ ಸಿಗಲಿಲ್ಲ ಎನ್ನುವಂಥ ಕಾರಣಕ್ಕೆ ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ಕಾರ್ಯಕರ್ತರ ಧ್ವನಿಯಾಗಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ ಅನ್ನುವಂಥ ಒಂದು ಮಾತನ್ನು ಅರುಣ್ ಕುಮಾರ್ ಪುತ್ತಿಲ ಅವರು ಹೇಳಿದರು. ಈ ಒಂದು ಫಲಿತಾಂಶ ಬಂದಂಥ ಸಂದರ್ಭದಲ್ಲೂ ಕೂಡ ವೀರೋಚಿತ ಸೋಲನ್ನೇ ಅವರು ಕಂಡಿದ್ದಾರೆ ಅನ್ನುವಂಥ ಒಂದು ಲೆಕ್ಕಾಚಾರಗಳು. 4,500 ಮತಗಳ ಅಂತರ ಏನಿದೆ ಕಡಿಮೆ ಅಂತರ ಅದು. ನಾವು ಸೋತರು ಗೆದ್ದಿದ್ದೇವೆ ಅನ್ನುವಂಥ ಮಾತುಗಳನ್ನು ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಮಾತ್ರ ಅಲ್ಲ, ಮುಂದಕ್ಕೆ ಇನ್ನೊಮ್ಮೆ ಚುನಾವಣೆಗೆ ಅವರು ಸ್ಪರ್ಧೆ ಮಾಡಬೇಕು, ಲೋಕಸಭಾ ಚುನಾವಣೆಯಲ್ಲಿ ಅವರು ಮಂಗಳೂರು ಕ್ಷೇತ್ರವನ್ನು ಪ್ರತಿನಿಧಿಸಬೇಕು ಎನ್ನುವಂಥ ಒಂದು ಈಗಾಗಲೇ ಅಭಿಯಾನ ಕೂಡ ಆರಂಭಗೊಂಡಿದೆ. ಹಾಗಿದ್ರೆ ಅವರ ಬೆಂಬಲಿಗರು ಚುನಾವಣೆಗೆ ಅವರು ನಾಮಪತ್ರ ಸಲ್ಲಿಕೆ ಮಾಡಿದಂದಿನಿಂದಲೂ ಕೂಡ ಅವರ ಜೊತೆಗೆ ಇದ್ದು ಒಂದಷ್ಟು ಕೆಲಸವನ್ನು ಮಾಡಿದವರು, ಫೀಲ್ಡ್ಗೆ ಹೋದವರು ಏನು ಹೇಳ್ತಾ ಇದ್ದಾರೆ ಈ ಒಂದು ಫಲಿತಾಂಶದ ಬಗ್ಗೆ ಅವರನ್ನು ಮಾತನಾಡಿಸೋಣ. ಈಗ ನಮ್ಮ ಜೊತೆಗೆ ಒಂದಷ್ಟು ಜನ ಬೆಂಬಲಿಗರಿದ್ದಾರೆ, ಅವರನ್ನು ಮಾತಾಡಿಸ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ನನ್ನ ಹೆಸರು ರವಿಕುಮಾರ್ ರೈ ಅಂತ, ಕೆದಂಬಾಡಿ ಮಠ ನಾನು. ಓಕೆ, ಏನು ಹೇಳ್ತೀರಿ ಫಲಿತಾಂಶದ ಬಗ್ಗೆ? ಫಲಿತಾಂಶ ನಮಗೆ ತುಂಬ ಖುಷಿ ಕೊಟ್ಟಿದೆ. ಬಹುಶಃ ಹಿಂದುತ್ವ ಪುತ್ತೂರಿನಲ್ಲಿ ಗೆದ್ದಿದೆ. ಅದರ ಜೊತೆಗೆ ಹಿಂದುತ್ವದ ಕಾರ್ಯಕರ್ತರ ನಾಯಕ ಅರುಣನನ್ನು ಗೆದ್ದಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಪುತ್ತೂರಲ್ಲಿ ಒಂದು ಹಿಂದುತ್ವದ ಭದ್ರಕೋಟೆ ಏನೆನ್ನುವುದನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನಾವು ತೋರಿಸಿಕೊಟ್ಟಿದ್ದೇವೆ. ನಿರೀಕ್ಷೆ ಮಾಡಿದ್ರ ಇಷ್ಟು ಮತಗಳು 62,000 ಚಿಲ್ಲರೆ ಮತಗಳು ಬರಬಹುದು ಅನ್ನುವಂಥದ್ದು ನಿಮ್ಮ ನಿರೀಕ್ಷೆ ಎಷ್ಟಿತ್ತು, ಹೇಗೆ ಅಂತ? ಬಹುಶಃ ನಮ್ಮ ನಿರೀಕ್ಷೆ 62,000 ಅಲ್ಲ, ಒಂದು 70,000ದೇ ನಿರೀಕ್ಷೆ ಇತ್ತು. ಆದರೆ ಕೊನೆ ಕ್ಷಣದಲ್ಲಿ ಸಂಘ ಪರಿವಾರದವರಿರ್ಬೋದು, BJP ಅವರಿರ್ಬೋದು, ಕಾಂಗ್ರೆಸ್ನವರಿರ್ಬೋದು, ಅವರ ಒಂದು ಕೊನೆಯ ಕ್ಷಣದ ಒಂದು ಮತದಾರರ ಬದಲಾವಣೆ ಮಾಡಲಿಕ್ಕೆ ಮಾಡಿದಂಥ ಒಂದು ಆಮಿಷಗಳಿರ್ಬೋದು, ಹಂಚುತ್ತಿರುವ ಕಾಲೋನಿಗಳಲ್ಲಿ ಹಂಚುತ್ತಿರುವ ಹಣ ಇರ್ಬೋದು, ಹೆಂಡ ಇರ್ಬೋದು, ಇದರೆಲ್ಲ ಪರಿಣಾಮವಾಗಿ ಒಂದಷ್ಟು ಮತಗಳು ವಿಭಜನೆ ಆಯಿತು. ಅದರಿಂದ ನಮಗೆ ಸ್ವಲ್ಪ ಹಿನ್ನಡೆ ಆಯಿತು ಅಂತ ಅನಿಸ್ತಾ ಇದೆ ನನಗೆ. ಆದರೆ ಕಾಂಗ್ರೆಸ್ನವರು ಮತ್ತು BJPಯವರು ಹೇಳ್ತಾ ಇದ್ದಂಥ ಮಾತುಗಳು, ನಮ್ಮ ಸ್ಪರ್ಧೆ ಏನಿದ್ರು ಪರಸ್ಪರ, ಅಂದರೆ ಕಾಂಗ್ರೆಸ್ನವರು ನಮ್ಮ ಸ್ಪರ್ಧೆ BJP ವಿರುದ್ಧ ಅಂತ ಹೇಳಿದರೆ BJPಯವರು ನಮ್ಮ ಸ್ಪರ್ಧೆ ಕಾಂಗ್ರೆಸ್ ವಿರುದ್ಧ ಅಂತ ಹೇಳ್ತಾ ಇದ್ರು. ಹಾಗಿದ್ದಾಗ ಪಕ್ಷೇತರ ಅಭ್ಯರ್ಥಿಯ ವಿರುದ್ಧ ಸೋಲಿಗೆ ಈ ರೀತಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಬಹುಶಃ ನಾವು ಎಲ್ಲೂ ಕಂಡಿಲ್ಲ. ನಾವು ಕಳೆದ ಒಂದು 20 ದಿವಸಗಳಿಂದ ಬಹಳಷ್ಟು ಕ್ಯಾಂಪೇನ್ಗಳನ್ನು ಮಾಡಿದ್ದೇವೆ. ಆದರೆ ಯಾವುದೇ ಕಾರಣಕ್ಕೂ ನಮ್ಮದೇ ಆದಂಥ BJPಯವರು ಯಾವತ್ತೂ ನಮಗೆ ವಿರೋಧ ಪಕ್ಷ ಕಾಂಗ್ರೆಸ್ ಅಂತ ತೋರಿಸಿಲ್ಲ. ಅವರು ಬರೀ ಅರುಣ್ ಕುಮಾರ್ ಪುತ್ತಿಲರವರನ್ನೇ ಸೋಲಿಸುವ ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ದರು. ಸಂಘದ ಹಿರಿಯರಿರ್ಬೋದು, ರಾಷ್ಟ್ರೀಯ ಪಕ್ಷದಲ್ಲಿರುವಂಥ ನಾಯಕರಿರ್ಬೋದು, ವಿರೋಧ ಪಕ್ಷದ ನಮ್ಮ ಅಶೋಕ್ ರೈ ಅವರ ಬಗ್ಗೆ ಯಾರೂ ಮಾತಾಡಿದ್ದು ನಾವು ಕೇಳಲಿಲ್ಲ. ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕಳೆದ 20-25 ದಿವಸಗಳಿಂದ ನಾನೇನು ಅರುಣ್ ಕುಮಾರ್ ಪುತ್ತಿಲರವರ ಜೊತೆಗೆ ತಾಲೂಕು ಸಮಿತಿಯಲ್ಲಿ ನಾನೇನು ಕೆಲಸ ಮಾಡಿದ್ದೀನಿ. ತಾಲೂಕಿನ ವಿಧಾನಸಭಾ ಕ್ಷೇತ್ರದ 220 ಬೂತ್ಗಳಲ್ಲಿ ನಾನೇನು ಪ್ರವಾಸ ಮಾಡಿದ್ದೀವಿ. ಏನು ಕಾರ್ಯಕರ್ತರ ಒಂದು ನಾಡಿ ಮಿಡಿತವನ್ನು ನಾವೇನು ಹರಿತಿದ್ದೇವೆ. ಇದರಲ್ಲಿ ನಮಗೆ ಸಿಕ್ಕಿರುವಂಥ ಒಂದೇ ಒಂದು ವಿಚಾರ ಗೊತ್ತಾಗಿರುವುದು ಅಂತ ಹೇಳಿದರೆ, ಪುತ್ತೂರಿನಲ್ಲಿ ಈ ವರ್ಷ BJPಗೆ ಅತ್ಯಂತ ವಿರೋಧ ಪಕ್ಷ ಅಂತ ಹೇಳಿದರೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಎನ್ನುವ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ಬಿಂಬಿತವಾಗ್ತಾ ಇತ್ತು. ಆದರೆ ಅರುಣ್ ಕುಮಾರ್ ಪುತ್ತಿಲ ಅವರು ನಾಮಪತ್ರ ಸಲ್ಲಿಕೆಯ ವೇಳೆ ಹೇಳಿದರು, ಆ ಬಳಿಕದ ಒಂದಷ್ಟು ಸಂದರ್ಶನಗಳಲ್ಲಿ ಕೂಡ ಹೇಳಿದರು, ನನ್ನ ಬೆಂಬಲ ಏನಿದ್ರು BJPಗೆ ಅನ್ನುವಂಥದ್ದು. ಹಾಗಿದ್ದಾಗ ಯಾಕೆ ಈ ರೀತಿ ಆಯಿತು? ಖಂಡಿತವಾಗ್ಲೂ ಅವರು ಇವತ್ತು ಅದನ್ನೇ ಹೇಳ್ತಾರೆ. ಆದರೆ BJPಯಲ್ಲಿ ಇರುವಂಥ ಕೆಲವೊಂದು ನಾಯಕರು, BJPಯಲ್ಲಿ ಅಂದರೆ ಅವರು ಮೂಲ BJPಗರಲ್ಲ, BJPಗೆ ಬೇರೆ ಪಕ್ಷದಿಂದ ಪಲಾಯನ ಮಾಡಿ ಬಂದಿರುವಂಥ ಈಗಿರುವಂಥ ಮೂಲ ಕೆಲವೊಂದು ನಾಯಕರು, ಪಕ್ಷದ ಪ್ರಮುಖ ಹುದ್ದೆಗಳಲ್ಲಿರುವಂಥ ನಾಯಕರು, ಇವರ ಯಾವುದೇ ಹೇಳಿಕೆಯನ್ನು ಒಬ್ಬ ಕಾರ್ಯಕರ್ತನೇ ಅಲ್ಲ ಎನ್ನುವ ಮಟ್ಟಿನಲ್ಲಿ ಅವರನ್ನು ಬಿಂಬಿಸ್ತಾ ಇದ್ದರು. ಬಹುಶಃ ಪುತ್ತೂರಿನ ಸಮಾಜ ನೋಡಿದೆ, ಸಮಾಜ ಅದನ್ನು ಅರಿತಿದೆ. ಇಲ್ಲದಿದ್ದರೆ ಇವತ್ತು BJPಯವರು ಆಗಲಿ ಅಥವಾ ವಿರೋಧ ಪಕ್ಷದವರು ಅರುಣ್ ಕುಮಾರ್ ಪುತ್ತಿಲರವರು 15,000 ಮತನೂ ಪಡೆಯುವುದಿಲ್ಲ ಎನ್ನುವ ಒಂದು ಮಾತನ್ನು ಮತದಾನ ಆದಮೇಲೆ ಜನರ ಒಂದು ಸಮೀಕ್ಷೆಯಲ್ಲಿ ಅವರು ಹೇಳ್ತಾ ಇದ್ದರು. ಆದರೆ ಇವತ್ತು ನಿನ್ನೆ ರಿಸಲ್ಟ್ ಬಂದಿದೆ. ನಿನ್ನೆ ರಿಸಲ್ಟ್ ಸಮಾಜಕ್ಕೆ ಒಂದು ವಿಶೇಷವಾದ ಒಂದು ಮಾಹಿತಿಯನ್ನು ಕೊಟ್ಟಿದೆ. ಅರುಣ್ ಕುಮಾರ್ ಪುತ್ತಿಲ ಒಂದು ಶಕ್ತಿ ಅಲ್ಲ, ಒಂದು ವ್ಯಕ್ತಿ ಅಲ್ಲ, ಅದೊಂದು ಅತ್ಯಂತ ಶ್ರೇಷ್ಠವಾದ ಹಿಂದೂ ಶಕ್ತಿ. ಅವರ ಹಿಂದೆ 65,000 ಮತಗಳು ಇದೆ ಎನ್ನುವುದು ಕಳೆದ 20-25 ದಿವಸದಲ್ಲಿ
ಪುತ್ತೂರು ತಾಲೂಕಿನಾದ್ಯಂತ ಅವರು ಓಟಾಟ ಮಾಡಿ 65,000 ಮತಗಳನ್ನು ಅಥವಾ ಹೆಚ್ಚು ಕಮ್ಮಿ 62,000 ಮತಗಳನ್ನು ಪಡೆದಿದ್ದಾರೆ ಅಂತ ಹೇಳಿದರೆ ಬಹುಶಃ ಆ ಮಾತುಗಳನ್ನೆಲ್ಲ ಯಾರ್ಯಾರು ಹೇಳಿದ್ರ, ಯಾರ್ಯಾರು ಬೆಟ್ಟಿಂಗ್ ಬಾಜಿಗಳಲ್ಲಿ ತೊಡಗಿಸಿಕೊಂಡು ನೇರವಾಗಿ BJP ಪಕ್ಷ ಅರುಣ್ ಕುಮಾರ್ ಪುತ್ತಿಲರವರಿಂದ ಒಂದು ಮತ ಆದರೂ ಜಾಸ್ತಿ ತೆಗೀತದೆ ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ಮಾತುಗಳನ್ನು ಹೇಳಿದ್ರ, ಅವರಿಗೆ ಸರಿಯಾದ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ನಾನು. ಈಗ ಅದರ ಜೊತೆಗೆ ನಿನ್ನೆ ಫಲಿತಾಂಶ ಹೊರಬೀಳ್ತಾ ಇದ್ದ ಹಾಗೆ ಮತ್ತೊಂದು ಅಭಿಯಾನ ಕೂಡ ಶುರುವಾಗಿದೆ. ಲೋಕಸಭಾ ಚುನಾವಣೆಗೆ ಪುತ್ತಿಲ ಅವರು ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ಏನಿದು, ಹೇಗೆ? ಖಂಡಿತವಾಗಲೂ ಕಾರ್ಯಕರ್ತರಲ್ಲಿ ಒಂದಷ್ಟು ಆಸೆಗಳಿದೆ. ಈ ವರ್ಷ ಪುತ್ತೂರಿನ ಶಾಸಕರಾಗಿ ನಮ್ಮ ಅರುಣ್ ಕುಮಾರ್ ಪುತ್ತಿಲ ಆಯ್ಕೆ ಆಗದಿದ್ದರೂ ಹಿಂದೂ ಕಾರ್ಯಕರ್ತರ MLA ಅರುಣ್ ಕುಮಾರ್ ಪುತ್ತಿಲನೇ. ಈ ನಿಟ್ಟಿನಲ್ಲಿ ಸ್ಥಾನಮಾನ ಅವರಿಗೆ ಅಗತ್ಯ ಅಲ್ಲ. ಹಿಂದೂ ಕಾರ್ಯಕರ್ತರ ಒಡನಾಡದಲ್ಲಿ ಇನ್ನು ಮುಂದಿನ 5 ವರ್ಷಗಳಲ್ಲಿ ಸಮರ್ಥವಾಗಿ ಬರುವ ಹಿಂದೂ ಕಾರ್ಯಕರ್ತರಿಗೆ ಬರುವ ತೊಂದರೆಗಳಿಗೆ, ಹಿಂದೂ ಸಮಾಜದ ಮೇಲೆ ಆಗುವಂಥ ಅನ್ಯಾಯಗಳಿಗೆ, ಹಿಂದೂ ಹೆಣ್ಣುಮಕ್ಕಳಿಗೆ ಆಗುವಂಥ ದೌರ್ಜನ್ಯದ ಕಡೆಗೆ, ಗೋಮಾತೆಗೆ ಆಗುವಂಥ ಅನ್ಯಾಯದ ಕಡೆಗೆ ನಮ್ಮೆಲ್ಲರ ನಾಯಕ, ಪುತ್ತೂರಿನ ಹಿಂದೂ ಕಾರ್ಯಕರ್ತರ ನಾಯಕ ಅರುಣ್ ಕುಮಾರ್ ಪುತ್ತಿಲರವರ ನೇತೃತ್ವದಲ್ಲಿ ಅವರನ್ನು ನಾವು ನಾಯಕನಾಗಿ ನೋಡಲಿಕ್ಕಿದ್ದೇವೆ. ಮತ್ತು ಮುಂದಿನ ಲೋಕಸಭೆಯಲ್ಲೂ ಕೂಡ ಈಗಾಗಲೇ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಆಗಿದೆ. ಲೋಕಸಭಾ ಚುನಾವಣೆಗೆ ಅರುಣ್ ಕುಮಾರ್ ಪುತ್ತಿಲರವರನ್ನು ನಿಲ್ಲಿಸಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ ಇಡೀ ಹಿಂದೂ ಸಮಾಜ, ನಮ್ಮ ಪುತ್ತೂರು ತಾಲೂಕಿನದ್ದೇ ಅಲ್ಲದೆ ಬೇರೆ ಬೇರೆ ತಾಲೂಕಿನಿಂದ ಈಗಾಗಲೇ ನಮಗೆ ಫೋನ್ ಕರೆ ಬರ್ತಾ ಇದೆ. ನಮಗೆ ಒಂದಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೂಡ ತಾವು ನಮ್ಮ ಅಭ್ಯರ್ಥಿಯಾಗಿ ನಿಲ್ಲಬೇಕು ಎನ್ನುವ ಮಹದಾಸೆಯನ್ನು ಸಮಸ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹಿಂದೂ ಬಾಂಧವರು ನಮಗೆ ತೋರಿಸ್ತಾ ಇದ್ದಾರೆ. ಈ ಒಂದು ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಇದು ಅರುಣ್ ಕುಮಾರ್ ಪುತ್ತಿಲ ಬೆಂಬಲಿಗರು ಮತ್ತು BJP ಅಥವಾ BJP ಕಾರ್ಯಕರ್ತರ ಮಧ್ಯೆ ಒಂದು ರೀತಿಯ ಒಂದು ಕಂದಕವನ್ನು ನಿರ್ಮಾಣ ಮಾಡಿದೆ ಅನ್ನುವಂಥ ಮಾತಿದೆ, ಹೌದದು? ಖಂಡಿತವಾಗಲೂ ಅರುಣ್ ಕುಮಾರ್ ಪುತ್ತಿಲರವರ ಜೊತೆಯಲ್ಲಿರುವಂಥ ಯಾವುದೇ ಒಬ್ಬ ಹಿಂದೂ ಕಾರ್ಯಕರ್ತ ಇದು BJP ಮತ್ತು ಅರುಣ್ ಕುಮಾರ್ ಪುತ್ತಿಲರ ನಡುವಿನ ಒಂದು ಕಂದಕವನ್ನು ನಿರ್ಮಾಣ ಮಾಡಿದೆ ಅಂತ ನಾವಂತೂ ಭಾವಿಸಲಿಲ್ಲ. ಬಹುಶಃ ಇದನ್ನು ಹೇಳಿದವರಿಗೆ ಈಗ ಆ ಪ್ರಾಯಶ್ಚಿತ ಆಗ್ಬೋದು ಅಂತ ಅಂದ್ಕೊಂಡಿರ್ತೀನಿ ನಾನು. ಯಾಕಂತೇಳಿದರೆ BJP ಅವರು ಇವತ್ತು ಏನು ಕಂದಕವನ್ನು ಉಂಟು ಮಾಡಿದ್ದಾರೆ ಅಂತ ಕ್ಯಾನ್ವಾಸ್ ಮಾಡಿ 36,000 ಮತಗಳನ್ನು ಪಡೆದು ಹೆಚ್ಚು ಕಮ್ಮಿ ನಾವು BJP ಅವರಿಂದ 30,000 ಮತಗಳ ಅಂತರದಿಂದ ಗೆದ್ದಿದ್ದೇವೆ. BJPಯಿಂದ 35,000 ಅಂತರಗಳಿಂದ ಗೆದ್ದಿರುವಾಗ ನಮಗಂತೂ ಆ ಭಯ ಇಲ್ಲ. ನಾವು ಯಾವತ್ತೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಭಗವಧ್ವಜದಡಿಯಲ್ಲಿ ಕೆಲಸ ಮಾಡಿದವರು, ಅದೇ ರೀತಿ ನಮ್ಮೆಲ್ಲರ ಪಕ್ಷ ರಾಷ್ಟ್ರೀಯ ಪಕ್ಷ BJPಯ ಕಾರ್ಯಕರ್ತರು ಕೂಡ. ಈ ನಿಟ್ಟಿನಲ್ಲಿ ನಾವು ನಮ್ಮೆಲ್ಲರ ನಾಯಕ ಮೋದಿಜಿಯವರ ಮಾರ್ಗದರ್ಶನದಲ್ಲಿ ಇನ್ನು ಮುಂದೆಯೂ ನಡೆಯುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮ ಅರುಣ್ ಕುಮಾರ್ ಪುತ್ತಿಲರವರ ಜೊತೆ ಇರುವಂಥ ಸಹಸ್ರಾರು ಕಾರ್ಯಕರ್ತರು ಅರುಣ್ ಕುಮಾರ್ ಪುತ್ತಿಲರವರ ನೇತೃತ್ವದಲ್ಲೇ ನಾವು ಹೆಜ್ಜೆ ನೀಡಲಿಕ್ಕೆ ತಯಾರಿದ್ದೇವೆ. ನಮ್ಮನ್ನು ಕಂದಕ ಅಂತ ಏನು ಅಂದ್ಕೊಂಡಿರುವ ಭಾರತೀಯ ಜನತಾ ಪಕ್ಷ ಇರ್ಬೋದು ಅಥವಾ ಮೇಲು ಮಟ್ಟದ ನಾಯಕರಿರ್ಬೋದು, ಪುತ್ತೂರು ತಾಲೂಕಿನ ಮೇಲ್ಮಟ್ಟದ ನಾಯಕರಿರ್ಬೋದು, ಅವರು ಅದನ್ನು ಮನವರಿಕೆ ಮಾಡಿಕೊಂಡು ಅದರ ಬಗ್ಗೆ ಸೂಕ್ತವಾಗಿ ತಿಳ್ಕೊಂಡು ಮಾತಾಡೋದು ಒಳ್ಳೆಯದು ಎನ್ನುವುದು ನನ್ನ ಅನಿಸಿಕೆ. ಇನ್ನು ಮುಂದಿನ ಈಗ ಲೋಕಸಭಾ ಚುನಾವಣೆಗೆ ಇನ್ನೇನು 1 ವರ್ಷ ಇರುವಂಥದ್ದು, ಆ ಸಂದರ್ಭದಲ್ಲಿ ಮತ್ತೆ ಪುತ್ತಿಲರನ್ನ ನಮ್ಮ ಜೊತೆಗೆ ಬನ್ನಿ ಅನ್ನುವಂಥ ಒಂದು ಆಹ್ವಾನವನ್ನು ಕೊಟ್ಟರೆ, ಸೇರಿಸಿಕೊಂಡ್ರೆ ಆಗ ಕಾರ್ಯಕರ್ತರ ನಿರ್ಧಾರ ಏನಾಗಿರ್ಬೋದು? ಅರುಣ್ ಪುತ್ತಿಲರವರ ನಿರ್ಧಾರ ಏನಿದೆಯಾ ಅದು ಕಾರ್ಯಕರ್ತರ ನಿರ್ಧಾರ ಆಗ್ತದೆ. ಕಾರ್ಯಕರ್ತರು ಇನ್ನೇನು ಕೆಲವೇ ದಿನಗಳಲ್ಲಿ ಅವರೇನು ಡಿಸಿಷನ್ ತಗೊಳ್ತಾರೆ, ಮೇಲ್ಮಟ್ಟದಲ್ಲಿ ಒಂದು ಕೃತಜ್ಞತಾ ಸಭೆ ನಡೀಲಿಕ್ಕಿರ್ಬೋದು. ಆ ಸಭೆಯಲ್ಲಿ ಕಾರ್ಯಕರ್ತರ ಏನು ಆಸೆ ಆಕಾಂಕ್ಷೆಗಳಿದೆ ಅದರ ನೇತೃತ್ವದಲ್ಲಿ ನಮ್ಮ ನಾಯಕನಾದಂಥ ಅರುಣ್ ಕುಮಾರ್ ಪುತ್ತಿಲರವರು ಮುಂದೆ ಹೆಜ್ಜೆ ನೀಡಲಿಕ್ಕಿದ್ದಾರೆ. ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ. ಅಂದರೆ ಇಲ್ಲಿ BJP 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ ಅನ್ನುವಂಥದ್ದಕ್ಕೆ ನಿಮಗೆ ಖುಷಿ, ಅಥವಾ ಪುತ್ತಿಲ ಅವರಿಗೆ 2ನೇ ಸ್ಥಾನ ಬಂತು ಅನ್ನುವಂಥದ್ದು ಖುಷಿ? ಇದನ್ನು ಹೇಗೆ ನೀವು ವ್ಯಾಖ್ಯಾನ ಮಾಡ್ತೀರಿ ಅನ್ನುವಂಥದ್ದು? ನಾವು BJP 3ನೇ ಸ್ಥಾನಕ್ಕೆ ಹೋಗಿರೋದು ನಮಗೂ ಬೇಜಾರ ಇದೆ. ಬಹುಶಃ ಕರ್ನಾಟಕದ ಎಲ್ಲ ಕ್ಷೇತ್ರಗಳಲ್ಲಿ, ವಿಧಾನಸಭಾ ಕ್ಷೇತ್ರಗಳಲ್ಲಿ BJP ಇವತ್ತು 100-120 ಸೀಟನ್ನು ಪಡೆಯಬೇಕಾದ ಸ್ಥಳದಲ್ಲಿ BJP ಹೆಚ್ಚು ಕಮ್ಮಿ 60-65 ಸ್ಥಾನಕ್ಕೆ ಇಳಿದಿದೆ. ಇದು ಪುತ್ತೂರಿನಲ್ಲಿ ಮಾತ್ರ ನಡೆದದ್ದಂತಲ್ಲ, ಇಡೀ ನಮ್ಮ ರಾಜ್ಯದ ಜನತೆ BJPಯಲ್ಲಿರುವಂಥ ಮೇಲ್ಮಟ್ಟದ ನಾಯಕರ ಒಂದು ಸರ್ವಾಧಿಕಾರಿ ಧೋರಣೆ ಇವತ್ತು ರಾಜ್ಯದಲ್ಲಿ ರಿಸಲ್ಟನ್ನು ಕೊಟ್ಟಿದೆ. ನಮಗೆ ಅದು ತುಂಬ ಬೇಸರ ಇದೆ. ರಾಜ್ಯದಲ್ಲಿ ನಮ್ಮ ಸರ್ಕಾರ ಬರಬೇಕಿತ್ತು, ಆದರೆ ನಮ್ಮೆಲ್ಲರ ನಾಯಕರ ಆ ಒಂದು ನಿರ್ಧಾರಗಳು, ಕೆಲವೊಂದು ಹಿರಿಯರ ಮಾತನ್ನು ಕೇಳದೆ ಮಾಡಿರುವಂಥ ತಪ್ಪುಗಳು, ಬೇರೆ ಕ್ಷೇತ್ರದ ನಾಯಕರನ್ನು ತಂದು ಇಲ್ಲಿ ನಾಯಕರೇ ಇಲ್ಲ ಎನ್ನುವ ರೀತಿಯಲ್ಲಿ ಬಿಂಬಿಸಿರುವಂಥದ್ದು,
ಕರೆಂಟ್ ಕಂಬ ನಿಲ್ಲಿಸಿಯೋ ಗೆಲ್ಲಿಸ್ತೀವಿ ಎನ್ನುವ ಒಂದು ಯೋಚನೆ ಇರುವಂಥದ್ದು. ಇದೆಲ್ಲ ನಮಗೆ ನಮ್ಮ ಈ ರಾಷ್ಟ್ರೀಯ ಪಕ್ಷದಲ್ಲಿ ಕೆಲಸ ಮಾಡಿದಂಥ ಸಂಘ ಪರಿವಾರದ ಕಾರ್ಯಕರ್ತರಿಗಿರ್ಬೋದು, ಅರುಣ್ ಕುಮಾರ್ ಪುತ್ತಿಲರ ಜೊತೆ ಇರುವಂಥ ಎಲ್ಲ ಕಾರ್ಯಕರ್ತರಿಗೂ ತುಂಬ ನೋವಿದೆ. ಈ ನಿಟ್ಟಿನಲ್ಲಿ ನಾವು ಯಾವತ್ತೂ BJP 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ ಅನ್ನೋದರಲ್ಲಿ ಖುಷಿ ಪಡೆಯೋರಲ್ಲ. ಅದ್ರ ಜೊತೆಗೆ ನನ್ನ ವಿಜಯ ಆಗಿಲ್ಲ, ಆದ್ರೂ ಅವರು BJP ಅಲ್ಲ ಹಿಂದೂಗಳನ್ನು ಗೆದ್ದಿದ್ದಾರೆ, ಹಿಂದೂ ಕಾರ್ಯಕರ್ತರನ್ನು ಗೆದ್ದಿದ್ದಾರೆ. ಈ ನಿಟ್ಟಿನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಆಗಿರ್ಬೋದು ಅಥವಾ ಅರುಣ್ ಕುಮಾರ್ ನೇತೃತ್ವದ ಸಂಘಟನೆ ಇರ್ಬೋದು, ಪುತ್ತೂರಿನಲ್ಲಿ ಮುಂಬರುವ ದಿನಗಳಲ್ಲಿ ಅಸ್ತಿತ್ವಕ್ಕೆ ಬರಲಿದೆ. ಆದರೆ ಇಬ್ಬರ ಜಗಳ ಇಲ್ಲಿ ಮೂರನೆಯವನಿಗೆ ಲಾಭ ಆಯಿತು ಅಂದರೆ ಕಾಂಗ್ರೆಸ್ಗೆ ಇಲ್ಲಿ ವರದಾನ ಆಯಿತು ಅನ್ನುವಂಥ ಒಂದು ಲೆಕ್ಕಾಚಾರ, ಆ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಆ ಮಾತನ್ನು ಕೇಳಿದಾಗ ಏನು ಅನ್ನಿಸ್ತಾ ಇದೆ? ಬಹುಶಃ ಇಬ್ಬರ ಜಗಳದಲ್ಲಿ ಮೂರನೆಯವನಿಗೆ ಲಾಭ ಆಗಲಿಲ್ಲ. ಯಾಕಂತೇಳಿದರೆ ನಾವು ಸೋತಿರೋದು ಅಥವಾ ನಾವು ಹಿನ್ನಡೆ ಬಂದಿರೋದು ನಮಗೆ ಒಂದು 4,500 ಸಾವಿರ ಮತಗಳು. 4,500 ಸಾವಿರ ಮತದಲ್ಲಿ ಈಗಾಗಲೇ ಈ ಕ್ಷೇತ್ರದಲ್ಲಿ 9 ಜನರು ಸ್ಪರ್ಧಿಗಳಿದ್ದರು, 8 ಜನರ ಸ್ಪರ್ಧಿಗಳಿದ್ದರು. 8 ಜನರಲ್ಲಿ ಒಬ್ಬ MLA ಕ್ಯಾಂಡಿಡೇಟ್ ಆಗಿ ಯಾವುದೇ ಒಬ್ಬ ಪಕ್ಷದಲ್ಲೇ ಇರ್ಬೋದು, ಅವರು ಗುರುತಿಸಿಕೊಳ್ಳುವಾಗ ಅವರ ಹತ್ರ ಒಂದು 5ರಿಂದ 10 ಸಾವಿರ ಮತಗಳಿಲ್ಲ ಅಂತ ಹೇಳಿದರೆ ಅವರು ನಾಯಕರೇ ಅಲ್ಲ ಅಂತ ಅನಿಸ್ತಾ ಇದೆ ನನಗೆ. SDP ಇರ್ಬೋದು, JDS ಇರ್ಬೋದು, ಅವರು 800 ಮತಗಳು 1000 ಮತಗಳು ಗಳಿಸುವಷ್ಟು ಶಕ್ತರಿಲ್ಲ ಅಂತಾದರೆ ಅವರು ನಿಜವಾಗ್ಲೂ ಅವರು ಸ್ಪರ್ಧೆನೇ ಮಾಡಬಾರ್ದು. ಈ ನಿಟ್ಟಿನಲ್ಲಿ ನಮ್ಮ ಪಕ್ಷ ಏನು, ನಮ್ಮ ಸಂಘಟನೆ ಏನು, ಅರುಣ್ ಕುಮಾರ್ ಪುತ್ತಿಲರವರನ್ನು ನಿಲ್ಲಿಸಿ ನಮಗೆ ಬೇಕಾದಷ್ಟು 60-65 ಸಾವಿರ ಮತಗಳು ಬೇಕಾಗಿತ್ತು. ಹೆಚ್ಚು ಕಮ್ಮಿ ಈಗಿನ ಪರಿಸ್ಥಿತಿಯಲ್ಲಿ 1,68,000 ಮತ ಪೋಲಾಗಿದೆ. ಅದರಲ್ಲಿ ನಮಗೆ ಒಂದು 60 ಸಾವಿರ ಮತ ಸಿಕ್ಕಿದ್ರು ನಾವು ಗೆಲ್ತೀವಿ ಅನ್ನುವ ಆಶಾಭಾವನೆ, ಅದರ ಒಂದು ಪೂರ್ವ ತಯಾರಿ ನಮ್ಮಲ್ಲಿ ಇತ್ತು. ಆದರೆ ಇವತ್ತು ಆ ಬೇರೆ ಪಕ್ಷಗಳು SDP ಇರ್ಬೋದು, JDS ಇರ್ಬೋದು ಪಡೆದಿರುವುದು ಅಲ್ಪ ಮತಗಳು. ನಮ್ಮ ಲೆಕ್ಕಾಚಾರ ಹೆಚ್ಚು ಕಮ್ಮಿ ಒಂದು SDP ಯಲ್ಲಿರುವಂಥ ಮುಸ್ಲಿಂ ಬಾಂಧವರೇನಿದ್ದಾರೆ ಅವರ ಓಟ್ ಒಂದು 7ರಿಂದ 8 ಸಾವಿರ ಅವರು ಗಳಿಸಿದ್ದಿದ್ದರೆ ನಾವು ಕಾಂಗ್ರೆಸ್ಗಿಂತ ಒಂದು 5,000 ಮತಗಳ ಅಂತರದಲ್ಲಿ ಖಂಡಿತವಾಗಲೂ ಪುತ್ತೂರು ಕ್ಷೇತ್ರದಲ್ಲಿ ಜಯಿಸ್ತಾ ಇದ್ದೀವಿ. ಆದರೆ ಹೇಗೆ ಹೀಗಾಯಿತು ಫಲಿತಾಂಶದಲ್ಲಿ? ಫಲಿತಾಂಶದಲ್ಲಿ ವ್ಯತ್ಯಾಸ ಅಂತ ಹೇಳಿದರೆ ನಾನು ಈಗಾಗಲೇ ಹೇಳಿದಂಗೆ ನಮ್ಮ ವೋಟರ್ಸ್ ನಮಗೆ ಭಾರತೀಯ ಜನತಾ ಪಕ್ಷದಲ್ಲಿರ್ಬೋದು ಅಥವಾ ಸಂಘ ಸಂಸ್ಥೆಗಳಲ್ಲಿರುವವರ ಓಟ್ ಖಂಡಿತವಾಗಲೂ ಬಿದ್ದಿದೆ. ನಮ್ಮ ಹಿಂದೆ ನಿಂತು ಕೆಲಸಕ್ಕೆ ಅಂದರೆ ಯಾವುದೇ ಒಂದು ಸಂಘ ಸಂಸ್ಥೆಯಲ್ಲಿರುವಾಗ, ರಾಜಕೀಯ ಪಕ್ಷದಲ್ಲಿ ಹುದ್ದೆಗಳಿರುವಾಗ ಅವರು ಮುಂದೆ ಬಂದು ಕೆಲಸ ಮಾಡಲಿಕ್ಕೆ ಅಷ್ಟೊಂದು ಸರಿ ಹೋಗುವುದಿಲ್ಲ. ಆ ನಿಟ್ಟಿನಲ್ಲಿ ಹಿಂದ್ಗಡೆಯಿಂದಲೂ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಆದರೆ ಇದು BJPಯನ್ನು ಕಾಂಗ್ರೆಸ್ಸನ್ನು ನಾವು ಸೋಲಿಸಿಲ್ಲ ಎನ್ನುವುದು ಅಲ್ಲ. ಅವರೊಂದು ಅತ್ಯಂತ 10-20 ಸಾವಿರ ಮತಗಳ ಅಂತರದಿಂದ ಏನು ಗೆದ್ದಿಲ್ಲ. ನಮ್ಮ ಪಕ್ಷದಲ್ಲಿ ಅಥವಾ ಇಲ್ಲಿರುವ ಒಟ್ಟು ಮತದಾರರ ಒಂದು ಮತದಲ್ಲಿ ಸ್ವಲ್ಪ ಬದಲಾವಣೆ ಅಥವಾ ವಿಭಜನೆ ಆಗಿರೋದ್ರಿಂದ ನಾವು ಅಲ್ಪ ಹಿನ್ನಡೆಯನ್ನು ಕಂಡಿದ್ದೇವೆ. ಅದರಿಂದ ಅರುಣ್ ಕುಮಾರ್ ಪುತ್ತಿಲರವರಿಗೆ ಹಿನ್ನಡೆ ಆಗಿದೆ. ಆದರೆ ಹಿಂದುತ್ವದಲ್ಲಿ ಅವರು ಗೆದ್ದಿದ್ದಾರೆ. ಸ್ಪೆಷಲಿ ಭಾರತೀಯ ಜನತಾ ಪಾರ್ಟಿಗಿಂತ 35 ಸಾವಿರ ಮತಗಳನ್ನು ಗೆದ್ದು ಅಭೂತಪೂರ್ವ ಸಾಧನೆಯನ್ನು ಮಾಡಿರುವ ಹೆಮ್ಮೆ ನಮಗೆ ಖಂಡಿತವಾಗಲೂ ಇದೆ. ಥ್ಯಾಂಕ್ ಯು. ಇನ್ನೋರ್ವ ಹಿರಿಯ ಕಾರ್ಯಕರ್ತರಿದ್ದಾರೆ, ಮಾತಾಡಿಕೊಳ್ಳೋಣ. ನಮಸ್ತೆ. ನನ್ನ ಹೆಸರು ಸುನಿಲ್ ಬೋರ್ಕರ್ ಅಂತೇಳಿ, ಬಡಗನ್ನೂರು, ಪುತ್ತೂರಲ್ಲಿ. ಫಲಿತಾಂಶ ನಮಗೆ ಖುಷಿ ಇದೆ. ಗೆಲ್ಲಬೇಕಿತ್ತು, ಗೆಲುವು ಸಿಗಲಿಲ್ಲ. ಬಟ್ ನಾವು ಸೋತಿಲ್ಲ. ನಮ್ಮನ್ನು ಸೋಲಬೇಕು ಅಂತೇಳಿ ಪ್ರಯತ್ನ ಮಾಡಿದವರು ಸೋತಿದ್ದಾರೆ. ಅವರು ನಮ್ಮ 50%ಗಿಂತ ಕಡಿಮೆ ಆಗಿದೆ. ಈ ಕ್ಷೇತ್ರದಲ್ಲಿ ಯಾವ ಸೀಮೆ ನಾಯಕ ಅನ್ನುವಂತಹ ಕೀಲು ಮಟ್ಟದ ಸ್ಟೇಟ್ಮೆಂಟ್ ಕೊಟ್ಟ ಹಿರಿಯ ವ್ಯಕ್ತಿಗೆ ಸರಿಯಾದ ಉತ್ತರ ಈ ಕ್ಷೇತ್ರದ ಜನತೆ ಕೊಟ್ಟಿದ್ದಾರೆ. ಪ್ರಯತ್ನಗಳನ್ನು ಮಾಡಿದ್ರಿ ನಿಮ್ಮನ್ನು ಸೋಲಿಸಲಿಕ್ಕೆ ಅನ್ನುವಂಥದ್ದನ್ನು ಹೇಳಿದ್ರಿ. ಏನೆಲ್ಲ ಪ್ರಯತ್ನಗಳಾಯಿತು, ಹೇಗೆಲ್ಲ ಆಯಿತು ಹೇಳ್ಬೋದು? ಮೂಲತಃ ನಾವೆಲ್ಲರೂ ಅರುಣ್ ಕುಮಾರ್ ಪುತ್ತಿಲರ ಪರವಾಗಿ ಕೆಲಸ ಮಾಡಿದವರು ನಾವೆಲ್ಲರೂ ಭಾರತ ಮಾತೆಯ ಉನ್ನತಿಗಾಗಿ ಆ ಕನಸು ಕಂಡವರೇ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೇ ನಾವು. ಆದರೆ ಈ ಕ್ಷೇತ್ರದ ಭಾರತೀಯ ಜನತಾ ಪಕ್ಷ ಮತ್ತು ಈ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಇಡೀ ಹಿಂದೂ ಸಮಾಜದ ಮೇಲೆ ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆ ನಡೆಸುತ್ತಿರುವ ವ್ಯಕ್ತಿ ಮತ್ತು ಅವರ ತಂಡಕ್ಕೆ ಅರುಣ್ ಕುಮಾರ್ ಪುತ್ತಿಲರನ್ನು ಯಾವುದೇ ರೀತಿಯಲ್ಲಿ ಸೋಲಿಸಲೇಬೇಕು ಎನ್ನುವ ಉದ್ದೇಶವೇ ಇದ್ದದ್ದೇ ಹೊರತು ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಬೇಕು ಅನ್ನುವ ಉದ್ದೇಶ ಇರಲಿಲ್ಲ. ಆದರೂ ಅವರ ಯೋಗ್ಯತೆ ಎಷ್ಟು ಎನ್ನುವುದನ್ನು ಮತದಾರರು ಅವರಿಗೆ ತೋರಿಸಿಕೊಟ್ಟಿದ್ದಾರೆ. ನಮ್ಮ ಶಕ್ತಿ ಏನು ಅಂತೇಳಿ ನಾವು ಅವರಿಗೆ ತೋರಿಸಿಕೊಟ್ಟಿದ್ದೇವೆ. ಅಂದರೆ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡಿದ್ರು ಅನ್ನುವಂಥದ್ದು. ಏನೆಲ್ಲ ಪ್ರಯತ್ನಗಳಾಯಿತು ನಿಮ್ಮನ್ನು ಸೋಲಿಸೋದಕ್ಕೆ, ಅದನ್ನು ಹೇಳ್ಬೋದಾ ಅಂತ? ಈ ಸ್ಥಾಪಿತ ಹಿತಾಸಕ್ತಿ
ಗುಂಪು, ಪುತ್ತೂರಿನಲ್ಲಿರುವ BJPಯ ಸ್ಥಾಪಿತ ಹಿತಾಸಕ್ತಿ ಗುಂಪುಗಳು ಅರುಣ್ ಕುಮಾರ್ ಪುತ್ತಿಲರನ್ನು ಸೋಲಿಸಬೇಕು ಅಂತೇಳಿ ಅವರಿಗೆ ಈ ಕ್ಷೇತ್ರದ ಕಾರ್ಯಕರ್ತರು ದೊರೆಯದೇ ಇದ್ದಾಗ ಕಾಸರಗೋಡಿನಿಂದ 500 ಕಾರ್ಯಕರ್ತರನ್ನು ಮತ್ತು 60 ವಾಹನಗಳನ್ನು ಈ ಕ್ಷೇತ್ರದ ಹೊರಗಿನ 60 ವಾಹನಗಳನ್ನು ಜೋಡಿಸಿಕೊಂಡು ಪ್ರತಿ ಗ್ರಾಮವನ್ನು ವಿಭಜಿಸಿ ಪ್ರತಿ ಜಾತಿಯ ಆಧಾರದಲ್ಲಿ ಆಯಾಯ ಜಾತಿಯ ಪ್ರಮುಖನನ್ನು ಮನೆಗೆ ಕಲಿಸಿ ಮನ ಪರಿವರ್ತನೆ ಮಾಡುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಎರಡನೆಯದು, ಭಾರತ ಮಾತಾ ಪೂಜನ ಎನ್ನುವ ರಾಷ್ಟ್ರ ಪೂಜೆಯನ್ನು ಮಾಡಿರುವಂತಹ ವೇದಿಕೆಯಲ್ಲಿ ರಾಜಕೀಯ ಮಾಡಿರುವ 2 ವಯೋವೃದ್ಧ ವೈದ್ಯರುಗಳು. ಇದರ ಉದ್ದೇಶವು ನಮ್ಮನ್ನು ಸೋಲಿಸುವಂಥದ್ದೇ ಆಗಿತ್ತು, ಆದರೆ ಸೋತದ್ದು ಅವರು. 3, ಇಂತಹ ಕಾರ್ಯಕ್ರಮ ಮಾಡಿ ಅಲ್ಲಿ ಭಾಗವಹಿಸಲಿಕ್ಕೆ ವಾಹನ ಮತ್ತು ದುಡ್ಡಿನ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಎನ್ನುವ ಆರೋಪಗಳು, ಆಪಾದನೆಗಳು ಸಾಕಷ್ಟು ಕೇಳಿ ಬರ್ತಾ ಇದೆ. ಇದು BJPಯಲ್ಲಿ ಅಥವಾ RSSನಲ್ಲಿ ಇದ್ದ ಸಂಸ್ಕೃತಿ ಅಲ್ಲ. ಇದು ಇಲ್ಲಿಯ ನಾಯಕರುಗಳು ಹುಟ್ಟು ಹಾಕಿದ ಕಾಂಗ್ರೆಸ್ಸಿಂದ ಇಂಪೋರ್ಟ್ ಮಾಡಿದ ಸಂಸ್ಕೃತಿಯನ್ನು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಪುತ್ತೂರಿನಲ್ಲಿ ಮಾಡ್ತಾ ಇದ್ದಾರೆ. ಇದನ್ನು ನಾವು ಬಲವಾಗಿ ಖಂಡಿಸ್ತೇವೆ. ಇಂಥವರು ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಹೊಂದಬೇಕು ಅಂತೇಳಿ ನಾನಿಲ್ಲಿ ಆಗ್ರಹಪಡಿಸ್ತಾ ಇದ್ದೇನೆ. ಈಗ ಮುಂದಕ್ಕೆ ನಿಮ್ಮ ಕಾರ್ಯಕರ್ತರ ನಿರ್ಧಾರಗಳು? ನಮ್ಮಲ್ಲಿ ಅರುಣ್ ಕುಮಾರ್ ಪುತ್ತಿಲರಿಗೆ ಏನು ಇವತ್ತಿನ ಈ ಕ್ಷೇತ್ರದಲ್ಲಿ ಏನು ಓಟು ಸಿಕ್ಕಿದ 60,000+, ಇಷ್ಟು ಓಟು ತೆಗೆಯುವಂತಹ ಇನ್ನೊಬ್ಬ ಗಂಡು ಮಗ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ. ಇವರು ಗೆಲ್ಲಲೇಬೇಕಿತ್ತು, MLA ಆಗಲೇಬೇಕಿತ್ತು. ಇವರನ್ನು ಸೋಲಿಸಬೇಕು ಅಂತೇಳಿ ಪ್ರಯತ್ನ ಮಾಡಿದ ನಾಯಕರು ಬೇಕಾದರೆ ಇನ್ನೊಮ್ಮೆ ನಮ್ಮ ಅಭ್ಯರ್ಥಿಯ ಎದುರು ಇಲೆಕ್ಷನ್ನಿಗೆ ನಿಲ್ಲಿ, ನಾವು ಅವರನ್ನು ಸೋಲಿಸಿ ತೋರಿಸ್ತೇವೆ. ಇದು ಒಂದು. ಎರಡನೆಯದು, ನಮ್ಮ ಮುಂದಿನ ನಡೆ ಏನು ಎಂದು ನಾಳೆ ನಾಡು ನಡೆಯುವಂತಹ ನಮ್ಮ ಕಾರ್ಯಕರ್ತರ ಸಭೆಯಲ್ಲಿ ಕಾರ್ಯಕರ್ತರ ನಿರ್ಧಾರದ ಮೇಲೆ ನಾವು ಅದನ್ನು ಮುಂದುವರಿಸ್ತಾ ಇದ್ದೇವೆ. ಈಗ ಏನು ನಾವು ಹೊರಟಿದ್ದೇವೆ ಇದನ್ನು ಇಲ್ಲೇ ನಿಲ್ಲಿಸುವ ಹಂತದಲ್ಲಿ ಇಲ್ಲ. ನಾವು ನಮ್ಮ ಗುರಿ ಮುಂದಿನ ಚುನಾವಣೆ 2024ರಲ್ಲಿ ನಡೆಯುವ ಲೋಕಸಭಾ ಚುನಾವಣೆಯ ದೃಷ್ಟಿಯಲ್ಲಿಟ್ಟುಕೊಂಡೇ ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮಗೆ ವಿಶ್ವಾಸ ಇದೆ, ನಮ್ಮ ನಾಯಕ, ನಮ್ಮ ರಾಷ್ಟ್ರ ನಾಯಕ ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸ ಇದೆ, ಭಾರತೀಯ ಜನತಾ ಪಕ್ಷದ ಕೇಂದ್ರೀಯ ನಾಯಕತ್ವದ ಮೇಲೆ ವಿಶ್ವಾಸ ಇದೆ. ಅವರು ಈ ಕ್ಷೇತ್ರದಲ್ಲಿ ಇಲ್ಲಿಯ ಸ್ಥಾಪಿತ ಹಿತಾಸಕ್ತಿಗಳು ಮಾಡಿದ ಅವಾಂತರಗಳನ್ನು ಅವರು ಗಮನದಲ್ಲಿ ಇಟ್ಟುಕೊಂಡಿದ್ದಾರೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಈ ಕ್ಷೇತ್ರದಲ್ಲೇ 60,000 ಓಟು ನಮಗೆ ಮತದಾರರು ನಮ್ಮನ್ನು ಇಷ್ಟಪಟ್ಟಿರುವಾಗ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ 1.5 ಲಕ್ಷಕ್ಕಿಂತಲೂ ಹೆಚ್ಚು ಜನ ನಮ್ಮೊಂದಿಗೆ ಇದ್ದಾರೆ. ನಾವು ಇದನ್ನು ಮತ ಶಕ್ತಿ ಅಂತ ನಾವು ಇದನ್ನು ಭಾವಿಸ್ತೇವೆ. ಇದನ್ನು ಮುಂದಿನ 2024ರಲ್ಲಿ ನಡೆಯುವ ಚುನಾವಣೆಯಲ್ಲಿ ನರೇಂದ್ರ ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನಾಗಿ ಮಾಡಲು ಈ ಮತ ಬ್ಯಾಂಕನ್ನು ನರೇಂದ್ರ ಮೋದಿಯವರ ಪರವಾಗಿ ಉಪಯೋಗಿಸಿಕೊಳ್ತೇವೆ ಅಂತ ಹೇಳ್ತಾ, ನಮ್ಮ ಅಭ್ಯರ್ಥಿ, ನಮ್ಮ ಈ ಕ್ಷೇತ್ರದ ಕಾರ್ಯಕರ್ತರು ಹೇಳುವ, ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕರ್ತರು ಹೇಳುವ ಅಭ್ಯರ್ಥಿಯನ್ನು ಮುಂದಿನ ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ ಅಂತ ವಿಶ್ವಾಸವನ್ನು ಹೊಂದಿದ್ದೇವೆ. ಅದೇ ರೀತಿ ಇಲ್ಲಿರುವಂಥ ಸ್ಥಾಪಿತ ಹಿತಾಸಕ್ತಿಗಳು ಅವರ ಜಾಗವನ್ನು ಖಾಲಿ ಮಾಡಬೇಕು ಅಂತಲೂ ಪುನಃ ನಾನು ಇಲ್ಲಿ ಆಗ್ರಹಿಸ್ತಾ ಇದ್ದೇನೆ. ಇದು ಪುತ್ತಿಲ ಅವರ ಅಭಿಮಾನಿಗಳು, ಬೆಂಬಲಿಗರು, ಕಾರ್ಯಕರ್ತರು ಹೇಳಿರುವಂತಹ ಮಾತು. ಅಂದ್ಕೊಂಡಿದ್ವಿ, ಆದರೆ ಬರಲಿಲ್ಲ. ಇಲ್ಲಿ ಅಂತರ ಇರುವಂಥದ್ದು ಸ್ವಲ್ಪ ಅನ್ನುವಂಥದ್ದು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಾವು ಕೆಲಸವನ್ನು ಮಾಡ್ತೇವೆ, ಇನ್ನಷ್ಟು ನಮ್ಮ ಒಂದು ತಂಡವನ್ನು ಸಂಘಟನೆ ಮಾಡ್ತೇವೆ ಅನ್ನುವಂಥದ್ದು ಅವರು ಹೇಳ್ತಾ ಇರುವಂತಹ ಮಾತು. ಸುಧಾಕರ್ ಪಟೇಲ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. AVG English Medium School located in Alappuzha, Krishnanagara, Mudnooru, Putturu. Highlights: patriotism-centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Putturu towards Uppinangady. Personal attention to each kid. Admission open for 2023-24. AVG English Medium School, an unit of AVG Educational and Charitable Trust, Alappuzha, Krishnanagara, Mudnooru, Putturu. Contact 7338085983 94484 85983.